ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಜ್ಜಿ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಬರುದು, ಶಿವಗಂಗೆ ಬೆಟ್ಟಕ್ಕೆ ಟ್ರಾವೆಲಿಂಗ್ ಬರುದು. ಇದರ ಬಗ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುದು. ಬನ್ನಿ. ಈಗ ಕರೆಂಟ್ ಇಲ್ಲ, ಕರೆಂಟ್ ಹೋಗಿ 2 ಗಂಟೆ ಆಯ್ತು, ಈಗ ಸಹ ಕರೆಂಟ್ ಬರ್ಲಿಲ್ಲ. ಒಳ್ಳೆ ಬೆವರುತ್ತದೆ, ಒಳ್ಳೆ ಬಿಸಿಲುಂಟು ಇವತ್ತು ನಾವು ಶಿವಗಂಗೆ ಬೆಟ್ಟದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುದು. ಬನ್ನಿ. ಶಿವಗಂಗೆ ಬೆಟ್ಟ ಎಲ್ಲಿರುವುದು? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರುವುದು. ಗ್ರಾಮಾಂತರ ಜಿಲ್ಲೆಯಲ್ಲಿ ಡಬ್ಬಸ್ಪೇಟ್ ಅಂತ ಪ್ಲೇಸ್ ಉಂಟು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಡಬ್ಬಸ್ಪೇಟ್ ಅಂತ ಒಂದು ಪ್ಲೇಸ್ ಉಂಟು. ಅಲ್ಲಿಂದ ಸ್ವಲ್ಪ ಇರುವುದು ಅಂತ ಕಾಣ್ತದೆ. ಬೆಂಗಳೂರಿಂದ 54 ಕಿಲೋಮೀಟರ್ ಉಂಟು. ತುಮಕೂರಿಂದ 24 ಕಿಲೋಮೀಟರ್ ಉಂಟು. ಇದು ಎಷ್ಟು ಎತ್ತರದಲ್ಲಿ ಉಂಟು? 1368 ಮೀಟರ್ ಎತ್ತರದಲ್ಲಿ ಉಂಟು ಶಿವಗಂಗೆ ಬೆಟ್ಟ. ಫ್ರೆಂಡ್ಸ್, ಕರೆಂಟ್ ಬಂತು. ಈಗ ಫ್ಯಾನ್ ಆಫ್ ಮಾಡುವ, ಇಲ್ಲದ್ರೆ ಸೌಂಡ್ ಕೇಳಲಿಕ್ಕಿಲ್ಲ. ಶಿವಗಂಗೆ ಬೆಟ್ಟ ಎಷ್ಟು ಎತ್ತರದಲ್ಲಿ ಉಂಟು ಆಗ ಹೇಳಿದ್ದೇನೆ. 1368 ಮೀಟರ್ ಎತ್ತರದಲ್ಲಿ ಉಂಟು ಸಮುದ್ರ ಮಟ್ಟದಿಂದ. ಒಂದು ಒಳ್ಳೆ ವೈಬಿರೋ ಪ್ಲೇಸ್ ಅಂತ ಕಾಣ್ತದೆ. ನೋಡುವಾಗ ಗೂಗಲ್ ಅಲ್ಲೆಲ್ಲ ನೋಡುವಾಗ ತುಂಬಾ ವೈಬಿರೋ ಒಂದು ಪ್ಲೇಸ್, ಫುಲ್ ಬಂಡೆಗಳು ಇರುವ ಒಂದು ಪ್ಲೇಸ್ ಈ ಬೆಟ್ಟ, ಶಿವಗಂಗೆ ಬೆಟ್ಟ. ಯಾವ ಟೈಮ್ಗೆ ಹೋದ್ರೆ ಒಳ್ಳೇದು? ಅಕ್ಟೋಬರ್ ಇಂದ ಮೇ ತನಕ ಹೋದ್ರೆ ಒಳ್ಳೇದು. ಮಳೆ ಕಡಿಮೆ ಇರುವ ಟೈಮ್ಗೆ ಹೋದ್ರೆ ಒಳ್ಳೇದು. ಇಲ್ಲದ್ರೆ ಜಾರ್ಬೋದು, ಫುಲ್ ಬಂಡೆಗಲ್ಲ, ಇಲ್ಲದ್ರೆ ಜಾರ್ಬೋದು ಈ ಶಿವಗಂಗೆ ಬೆಟ್ಟಕ್ಕೆ. ಇದು ಬೆಂಗಳೂರಿಂದ ಬಸ್ ಉಂಟು ಆ ಏರಿಯಾಕ್ಕೆಲ್ಲ, ಈ ಶಿವಗಂಗೆ ಬೆಟ್ಟಕ್ಕೆ. ಶಿವಗಂಗೆ ಬೆಟ್ಟ ಎಷ್ಟು ಗಂಟೆಗೆ ಓಪನ್ ಆಗುತ್ತದೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 7 ಗಂಟೆವರೆಗೆ ಈ ಪ್ಲೇಸ್ ಉಂಟು ಶಿವಗಂಗೆ ಬೆಟ್ಟ. ಇಲ್ಲಿ ಎಂಟ್ರಿ ಫೀಸ್ ಏನಿಲ್ಲ, ಫ್ರೀ ಆಗಿ ಹೋಗುವುದು. ಎಂಟ್ರಿ ಫೀಸ್ ಏನಿಲ್ಲ, ನಿಮ್ಮ ಖರ್ಚಿಗೆ ತಕ್ಕಷ್ಟು ಫುಡ್ ಎಲ್ಲ ತಗೊಂಡ್ರೆ ಸಾಕು. ಈ ಪ್ಲೇಸಿಗೆ ಒಳ್ಳೆ ಟ್ರಕ್ಕಿಂಗ್ ಎಷ್ಟು ಕಿಲೋಮೀಟರ್ ಉಂಟು? 6 ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು. ಯಾವ ಟೈಮ್ಗೆ ಹೋದ್ರೆ ಒಳ್ಳೇದು, ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೇದು? ಅಕ್ಟೋಬರ್ ಇಂದ ಮೇ ತನಕ ಹೋದ್ರೆ ಒಳ್ಳೆ ಅಂತ ಆಗ ಹೇಳಿದೆ ನಾನು. ಒಳ್ಳೆ ವೈಬಿರೋ ಪ್ಲೇಸ್. ಇಲ್ಲಿ ಮಂಗಗಳೆಲ್ಲ ಉಂಟು, ಮಂಗಗಳ ಕಾಟ ಎಲ್ಲ ಉಂಟು. ಇಲ್ಲಿ ಜಾಸ್ತಿ ಮಂಗಗಳ ಇದು ವಾಸ ಸ್ಥಳವಾಗಿದೆ ಈ ಒಂದು ಪ್ಲೇಸ್ ಶಿವಗಂಗೆ ಬೆಟ್ಟ. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕದಾಗಿ ಬೇಸಿಕ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು, ಕರ್ನಾಟಕದ ಫೇಮಸ್ ಆಗಿರೋ ಶಿವಗಂಗೆ ಬೆಟ್ಟದ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ನಿಮಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರ್ತದೆ. ಎಲ್ಲರಿಗೆ ಬೈ ಬೈ. ನಾಳೆ ಸ್ಪೆಷಲ್ ವಿಡಿಯೋ ಬರ್ತದೆ, ಅದನ್ನು ಟ್ರೈ ಮಾಡ್ತಾ ಇದ್ದೇನೆ. ಅದು ನಾಳೆ ಬರ್ತದೆ, ನಾಳೆ ಇಲ್ಲದ್ರೆ ನಾಳ್ದು ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ ಹೇಳ್ತಾ ನನ್ನಡು ಗಾಯ್ಸ್, ಬೈ ಬೈ.